ಅಡಿಕೆ ಮತ್ತು ಕಾಳು ಮೆಣಸು ಯಾವ ವಿಮಾ ಯೋಜನೆಯಲ್ಲಿ ಬರುತ್ತದೆ ಎನ್ನುವ ಬಗ್ಗೆ ಶಾಸಕ ಅಶೋಕ್ ಕುಮಾರ್ ಅವರು ಗೊಂದಲದ ಹೇಳಿಕೆಯನ್ನು ನೀಡಿ ರೈತರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅಡಿಕೆ ಮತ್ತು ಕಾಳು ಮೆಣಸು ಬರುವುದಿಲ್ಲ. ತೋಟಗಾರಿಕೆ ಬೆಳೆಗಳ ಹವಾಮಾನ ಆಧಾರಿತ ವಿಮಾ ಯೋಜನೆಯಲ್ಲಿ ಅಡಿಕೆ ಮತ್ತು ಕಾಳು ಮೆಣಸು ಬರ್ತದೆ. ಫಸಲ್ ಬಿಮಾ ಯೋಜನೆ ಯಾವುದು, ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಯಾವುದು ಎಂದು ತಿಳಿಯದೆ ಶಾಸಕರು ಗೊಂದಲಕಾರಿ ಹೇಳಿಕೆಗಳನ್ನು ಕೊಡುವುದು ಸರಿಯಲ್ಲ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾನ್ಸೂನು ತಡವಾಗಿ ಆರಂಭ ಆಗಿದೆ. ಸಮಯಕ್ಕೆ ಸರಿಯಾಗಿ ಮಳೆ ಬಂದರೆ ಸಮಯಕ್ಕೆ ಸರಿಯಾಗಿ ಬೆಳೆ ಬರ್ತದೆ. ಇವತ್ತು ಮಾನ್ಸೂನ್ ತಡವಾಗಿ ಬಂದು ಒಂದಷ್ಟು ರೈತ ಆತಂಕದಲ್ಲಿರುವಂತಹ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು 3 ವರ್ಷದ ಹಿಂದೆ ಹವಾಮಾನ ಆಧಾರಿತವಾದಂಥ ಬೆಳೆ ವಿಮೆಯನ್ನು ಜಾರಿಗೆ ತಂದರು. ಬೆಳೆ ಕೈಕೊಟ್ಟಾಗ ಆ ರೈತ ಕಂಗಾಲಾಗಬಾರ್ದು, ರೈತ ನಿರ್ಗತಿಕನಾಗಬಾರ್ದು ಅಂತೇಳಿ ಹವಾಮಾನ ಆಧಾರಿತವಾದಂಥ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯನ್ನು ಆಹಾರ ಬೆಳೆಗಳಿಗೆ ತಂದರು. ಹವಾಮಾನ ಆಧಾರಿತವಾದಂಥ ವಿಮಾ ಯೋಜನೆ ಅಂತೇಳಿ ಅದನ್ನು ಕೇಂದ್ರ ಸರ್ಕಾರ ತೋಟದ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ತಂದರು. ಹಾಗೆ 2 ಯೋಜನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕೃತ ಜಾರಿಯಲ್ಲಿದೆ ಕಳೆದ 3 ವರ್ಷದಿಂದ. ಆಹಾರ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಂತ ಕರೀತೇವೆ. ತೋಟಗಾರಿಕಾ ಬೆಳೆಗಳಿಗೆ ಹವಾಮಾನ ವಿಮಾ ಯೋಜನೆ ಅಂತ ಕರೀತೇವೆ. ರೀಸ್ಟ್ರಕ್ಚರ್ಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳ್ತೇವೆ. RWBCIS ಅಂತ ಕರೀತೇವೆ. ಆಹಾರ ಬೆಳೆಗಳಲ್ಲಿ 36 ಬೆಳೆಗಳನ್ನು ಸೇರಿಸಿದೆ ಕರ್ನಾಟಕ ಸರ್ಕಾರ. ತೋಟಗಾರಿಕೆ ಬೆಳೆಗಳಲ್ಲಿ ಹವಾಮಾನ ಆಧಾರಿತವಂತ ವಿಮಾ ಯೋಜನೆ ತೋಟಗಾರಿಕೆ ಬೆಳೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಮತ್ತು ಪೆಪ್ಪರ್ ಅಂದರೆ ಕಾಳು ಮೆಣಸು ಈಗಾಗಲೇ ಸೇರಿದೆ. ಈ 2 ಸೇರಿದೆ. ಕಳೆದ 3 ವರ್ಷದಿಂದ